ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯಿತಿ ತುಮಕೂರು ತಾಲೂಕು ಇವರ ವತಿಯಿಂದ ಗ್ರಾಮೀಣ ಕ್ರೀಡಾಕೂಟವನ್ನು ಕಾಟೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲೋಕಮ್ಮ ಉದ್ಘಾಟಿಸಿದರು. ಸದಸ್ಯರಾದ ಶಿವಕುಮಾರ್, ಮಂಜುನಾಥ್, ಮಂಗಳಮ್ಮ, ಮುಖ್ಯ ಶಿಕ್ಷಕರಾದ ಸುರೇಂದ್ರನಾಥ್, ಪಿಡಿಒ ಗಂಗಾಧರ, ಸಂತೋಷ್, ರೂಪೇಶ್, ರಾಜೇಗೌಡ, ಪಂಕಜ ಹಾಗೂ ಅಕ್ಕಪಕ್ಕದ ಗ್ರಾಮದ ಯುವಕರು, ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ತೀರ್ಪುಗಾರರಾಗಿ ದೈಹಿಕ ಶಿಕ್ಷಕರಾದ ನರಸಿಂಹಮೂರ್ತಿಯವರು ಭಾಗವಹಿಸಿದ್ದರು. ಕಬಡ್ಡಿ, ಖೋ-ಖೋ, ಲಾಂಗ್ ಜಂಪ್, ಹೈ ಜಂಪ್ ಇನ್ನು ಮುಂತಾದ ಗ್ರಾಮೀಣ ಕ್ರೀಡೆಗಳನ್ನು ಆಡಿಸಲಾಯಿತು. ವಿಜೇತರಿಗೆ ಬಹುಮಾನ ಮತ್ತು ಟ್ರೋಫಿಯನ್ನು ಕೂಡ ವಿತರಿಸಲಾಯಿತು. ವರದಿ ದಾಸಲಕುಂಟೆ ಸಿದ್ದರಾಜು. ಅರ್ಚನಾ, ವಸಂತ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಕಾಟೇನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲರೂ ಭಾಗವಹಿಸಿದ್ದಾರೆ. ಈ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದ್ರಿಂದ ಸಾಕಷ್ಟು ಜನ ಸೋಲು ಗೆಲುವು ಅದು ಸೆಕೆಂಡ್ರಿ ಆಗಿರುತ್ತೆ, ಆದರೆ ಭಾಗವಹಿಸೋದಿದೆಯಲ್ಲ ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಅದರಗಳು ಇಂದು ನಾವು ಗ್ರಾಮೀಣ ಕೂಟವನ್ನ ಅಥವಾ ಗ್ರಾಮೀಣ ಕ್ರೀಡೆಗಳನ್ನ ಅಂದ್ರೆ ಅದು ಬಿಟ್ರೆ ಅಲ್ಲಿಗೆ ಅದು ಮುಕ್ತಾಯ ಆಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲಲ್ಲಿ ಗೇಮ್ಸ್ ನೋಡ್ಕೊಂಡು ಕೂತ್ಕೊಳ್ಳೋಂಥ ಕಾಲ. ಅಂಥದ್ರಲ್ಲಿ ಇವುಗಳನ್ನ ಯಾರು ಪ್ರೋತ್ಸಾಹ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಯುವ ಸಬಲೀಕರಣದ ವತಿಯಿಂದ ಇಂದು ಗ್ರಾಮೀಣ ಕ್ರೀಡಾಕೂಟವನ್ನ ಪ್ರೋತ್ಸಾಹಿಸಲು ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಏನು ರಾಜ್ಯ ಸರ್ಕಾರದ ಸೂಚನೆಯಂತೆ ಒಂದು ಗ್ರಾಮೀಣ ಕ್ರೀಡಾಕೂಟವನ್ನ ಆಯೋಜಿಸಬೇಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ. ಇಲ್ಲಿ ಎಲ್ಲ ಯಾರು ಪ್ರತಿಭಾನ್ವಿತರಿರ್ತಾರೆ ಅವರನ್ನ ತಾಲೂಕು ಮಟ್ಟಕ್ಕೆ ಆಯ್ಕೆ ಮಾಡಿ ಇಲ್ಲಿಂದ ನಾವು ತಾಲೂಕು ಮಟ್ಟಕ್ಕೆ ಕಳಿಸ್ಕೊಳ್ಬೇಕಾಗ್ತದೆ. ತಾಲೂಕು ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಆಡ್ತಕ್ಕಂಥ ಏನು ಕ್ರೀಡಾ ಸ್ಪರ್ಧಿಗಳನ್ನ ನೆಕ್ಸ್ಟ್ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ಬೇಕಾಗ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ. ಇದು ಏನು ಕಳೆದ ತಿಂಗಳು 2020-2022 ಲಾಸ್ಟ್ ತಿಂಗಳಲ್ಲಿ ಈ ಒಂದು ಸರ್ಕಾರದ ಒಂದು ಜಂಟಿ ಸುತ್ತೋಲೆ ಬಂತು. ಆ ಪ್ರಕಾರವಾಗಿ ನಾವು ಕ್ರೀಡಾಕೂಟಗಳನ್ನು ಆಯೋಜಿಸಬೇಕಾಗಿತ್ತು. ಆದರೆ ಕಾರಣ ಏನು, ವಿಪರೀತ ಮಳೆ ಇದ್ದ ಕಾರಣದಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸೋದಕ್ಕೆ ಆಗಲಿಲ್ಲ. ಕಾರಣ ಇಷ್ಟನ್ನೇ, ಈ 15 ದಿನ ಸತತವಾಗಿ ಮಳೆ ಇತ್ತು ಈ ಭಾಗದಲ್ಲಿ. ಹಾಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡೋದು ತಡ ಆಯಿತು. ಆದರೂ ಪರವಾಗಿಲ್ಲ, ಮೊನ್ನೆ ನಮ್ಮ ಅಧ್ಯಕ್ಷಗೆ ಈ ಥರ ಸರ್ಕಾರದ ಆದೇಶ ಇದೆ, ಇದನ್ನು ನಡೆಸಬೇಕು, ತುರ್ತಿದೆ, ವರದಿ ಕೇಳ್ತಾ ಇದ್ದಾರೆ ಅಂತ ನಾನು ಅಧ್ಯಕ್ಷಕ್ಕೆ ಕೇಳ್ಕೊಂಡಾಗ ಅವರು ಆಯ್ತು ಸರ್ ಮಾಡಿ ಅಂತ ಅವರು ನಮಗೆ ಉತ್ತೇಜನವನ್ನು ಕೊಟ್ಟರು. ಅದೇ ರೀತಿ ಅಪ್ಪಣೆಯನ್ನು ನೀಡಿದ್ರು. ಅವರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಇಂದು ಕಾರ್ಯಕ್ರಮವನ್ನು ಈ ಒಂದು ತಿಮ್ಮರಾಜನಹಳ್ಳಿ ವ್ಯಾಪ್ತಿಯ ಕಾಟೇನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಸೋನೆಕುಂಟಲ್ಲಿ ಹೋದವರು ಆಗಿತ್ತಮ್ಮ, ಸ್ಪೋರ್ಟ್ಸ್ ಮಾಡಿ ನಾನೇ ಮಾಡಿದ್ದೀನಿ ಸ್ಪೋರ್ಟ್ಸ್. ಆದರೆ ಈ ಥರ ನೀವು ಟೀಮ್ ಮಾಡ್ಕೊಂಬ ಮಕ್ಕಳು ಇವತ್ತು ನಾವು ಮಾಡ್ತಾರೆ, ಭಾಳ ಖುಷಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಬಾಯ್ಸ್ ಬಂದರು ಟೀಮ್, ಹೆಣ್ಮಕ್ಳು ಟೀಮ್ ಅಂತ ಬಂದಿರಲಿಲ್ಲ. ಹಾಗಾಗಿ ಸರ್ ಗಂಗಾಧರ್ ಸರ್ ಹೇಳ್ದಂಗೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಟೀಮ್ ಮಾತ್ರ ತಾಲೂಕು ಲೆವೆಲಿಗೆ ಕಳಿಸ್ತಾ ಇದ್ದೀವಿ. ಓಕೆ, ಬಾಯ್ಸ್ ಆಗಿರ್ಬೋದು ಒಂದು ಟೀಮು ಗೆಲ್ಸ್ಕೊಂತೀವಿ. ಓಕೆ, ಒಂದೊಂದು ಟೀಮು ತಾಲೂಕು ಲೆವೆಲಿಗೆ ಕಳಿಸ್ತೀವಿ. ತಾಲೂಕು ಲೆವೆಲ್ ಬರೋವರೆಗೂ ಸರ್ ನಮ್ಮ ರಂಗ ಸರ್ಗೆ ಹೇಳ್ತೀನಿ, ನಾನು ಹತ್ರ ಇದ್ದೀನಿ ನಿಮಗೆ. ಮತ್ತೆ ನಾನು ನಿಮಗೆ ಯಾವಾಗಲೂ ನನಗೆ ಕರೆಸಿದ್ರೆ ಒಂದೊಂದು ಟೀಮ್ ಬೇಕಾದ್ರೆ ಒಂದೊಂದು ನಿಮಗೆ ಕೋಚ್ ಕೊಟ್ಟು ಹೋಗ್ತೀನಿ. ಒಂದು ದಿವಸಕ್ಕೆ ಒಂದ್ಸಲ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಅಲ್ಲಿ ತಾಲೂಕು ಲೆವೆಲಲ್ಲಿ ತುಂಬ ಚೆನ್ನಾಗಿರೋ ಟೀಮ್ ಬರ್ತವೆ. ಆಮೇಲೆ ಈಗ ಈ ಫ್ರೋ ಕಬಡ್ಡಿ ಬಂದು ನಿಮಗೆಲ್ಲ ಹಳ್ಳಿಗೆ ಎಲ್ಲ ಮಕ್ಕಳಿಗೂ ದೊಡ್ಡವರಿಗೆಲ್ಲ ನಿಮಗೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿದೆ.
ಯಾರೇನು ದಡ್ಡಲ್ಲಿ ಹಂಗಾಗಿಬಿಟ್ಟು ತುಂಬ ಚೆನ್ನಾಗಿ ಆಡಿ ಬೆಸ್ಟ್ ಆಫ್ ಲಕ್ಕು. ನಿಮ್ಮ ಗ್ರಾಮ ಪಂಚಾಯತ್ ಒಳ್ಳೆ ಹೆಸರು ಬರಲಿ, ತಾಲೂಕು ಲೆವೆಲ್ ಗೆದ್ದು ಜಿಲ್ಲಾ ಮಟ್ಟಿಗೆ ಆಯ್ಕೆ ಆಗಿ ಇಷ್ಟು ಹೇಳಿ ಸ್ಪರ್ಧೆಗಳಿರುತ್ತೆ ಭಾಗವಹಿಸಿ ಅಂತ ತುಂಬಾ ಸಂತೋಷ. ಆದ್ರೆ ಮುಖ್ಯವಾಗಿ ಈಗ ನಾವು ಮಾಡ್ಬೇಕಾಗಿರೋದೇನೆಂದ್ರೆ ಎಲ್ಲವನ್ನು ಸಹ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಒಂದು ಮನೋಭಾವದಿಂದ ಸ್ವೀಕರಿಸಬೇಕು. ಸೋಲು ಗೆಲುವು ಬಹಳ ಇದ್ದೇ ಇರ್ತದೆ. ಜಟ್ಟಿ ಕಾಳಗದೋಡು ಗೆಲ್ಲೋದಡೆ ಗರಡಿಯ ಸಾಮೆ ಪಟ್ಟು ವರ್ಷಗಳೆಲ್ಲ ವಿಫಲವೆನ್ನುವೆಯನ್ ಮುಟ್ಟಿ ನೋಡುವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೀಗಾಗಿ ನಾವು ಸೋತ್ರು ಸಹ ನಾವು ಗೆದ್ದಂತೆ. ಯಾಕೆಂದ್ರೆ ನಮ್ಮ ಮೈಕಟ್ಟು ನಮ್ಮ ದೇಹ ಪುಷ್ಟಿ ಪಡ್ಕೊಳ್ಳುತ್ತೆ, ಅದೇ ನಮ್ಮ ಗೆಲುವು. ಹೀಗಾಗಿ ನಾವು ಸೋತ್ರೂ ಗೆದ್ದಂಗೆ, ಗೆದ್ದವರು ಮತ್ತೆ ಮುಂದೆ ಹೋಗಿ ಆಡ್ಬೇಕಾಗ್ತದೆ. ಅದಕ್ಕೋಸ್ಕರ ಮುಂದಿನ ಸ್ಪರ್ಧೆಗಳಿಗೆ ತಯಾರಾಗಬೇಕಾಗುತ್ತೆ. ನರಸಿಂಹಮೂರ್ತಿ ಅವರು ಮುಂದೆ ಬಂದಿದ್ದಾರೆ ತರಬೇತಿ ಕೊಡೋದಕ್ಕೆ. ನೀವು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಇದು ನಿಮ್ಮದೇ ಕ್ರೀಡಾಂಗಣ. ನಮ್ಮ ಶಾಲೆ ಕ್ರೀಡಾಂಗಣವನ್ನ ತುಂಬಾ ಗಿಡ ಎಲ್ಲ ಬೆಳ್ಕೊಂಡಿತ್ತು. ನಮ್ಮ PDO ಅವರು ಕಾರ್ಯದರ್ಶಿಗಳು ಮೇಡಮ್ನವರೆಲ್ಲ ಸೇರ್ಕೊಂಡು ಇದನ್ನ ಚೆನ್ನಾಗಿ ಅದನ್ನ ಸಮತಟ್ಟು ಮಾಡಿ ತುಂಬಾ ಚೆನ್ನಾಗಿ ನೋಡಂಗ್ ಮಾಡಿದ್ದಾರೆ. ನಾನು ಚಿಕ್ಕೋನಹಳ್ಳಿ ಗ್ರಾಮದಲ್ಲಿ ಆಯ್ಕೆಯಾಗಿ ತಿಮ್ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೈ ಬಜರಂಗಿ ತಂಡ ಇದು ಗ್ರಾಮೀಣ ಕ್ರೀಡಾಕೂಟದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಭಾಗವಹಿಸಿ ಜೈ ಬಜರಂಗಿ ತಂಡ ಲಾಸ್ಟ್ ಖುಷಿ ಅನ್ನಿಸುತ್ತದೆ. ತಂಡ ತಂಡವನ್ನು ರದ್ದು ಮಾಡ್ತೇವೆ. ಬರೀ ಫೋನಲ್ಲಿ ಮಾತ್ರ ಗೇಮ್ ನೋಡಬೇಕು. ಜೈ ಬಜರಂಗಿ ತಂಡ ನಿಂತ್ಕೊಳ್ಳಿ. ಗ್ರಾಮೀಣ ಕೂಟಕ್ಕೆ ಭಾಗವಹಿಸಿ ನೀವೇನು ಹೆಸರು ಕೊಟ್ಟಿದ್ದೀರಾ? ಕಾಟಿನಾಡರು ನೆರವು ತಂದಿದ್ದಾರೆ. ಇದಕ್ಕೆ ನೆರವೇರಿಸಿ ಝಾನ್ಸಿ ರಾಣಿ ಅಂತ ಕೊಡ್ಬೇಕಾಯ್ತು. ಗ್ರಾಮೀಣ ಕೂಟದಲ್ಲಿ ಜನ ಭಾಗವಹಿಸಿ ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು. ಇಂದು ತಿಮ್ಮರಾಜನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಟೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಗ್ರಾಮೀಣ ಕ್ರೀಡಾಕೂಟ ಎಂಬ ಒಂದು ಕ್ರೀಡಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮೀಣ ಕ್ರೀಡಾಕೂಟಕ್ಕೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಶಾಲೆ ಮಕ್ಕಳು, ಪ್ರತಿಯೊಬ್ಬ ಹಳ್ಳಿಯ ಪ್ರತಿಯೊಬ್ಬ ಪ್ರಜೆಯೂ ಸಹ ಈ ಗ್ರಾಮೀಣ ಕೂಟಕ್ಕೆ ಬರಲು ನಾವು ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ತಿಳಿಸಿದ್ದು. ಅದೇ ಮಟ್ಟಿಗೆ ಪ್ರತಿಯೊಂದು ಹಳ್ಳಿಯಿಂದ ಒಂದೊಂದು ತಂಡವಾಗಿ ಇಲ್ಲಿ ಬಂದಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಾರೆ. ಇದು ಕರ್ನಾಟಕ ಸರ್ಕಾರದಿಂದ ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ಹಳ್ಳಿಗಳ ಕಡೆ ನಶಿಸಿ ಹೋಗ್ತಾ ಇದ್ದಾವೆ. ಹಿಂದೆ ಆಡ್ತಾಯಿದ್ರು ಮರಗೋತಿ ಆಗಲಿ, ಚಿನ್ನಿದಂಡ ಆಗಲಿ, ಬಗರಿ ಮತ್ತು ಚೆಂಡಾಟ ಆಗಲಿ ಏನೂ ಆಡ್ತಾ ಇಲ್ಲ. ಇವಾಗ ಅದೆಲ್ಲ ನಿಂತೋಗಿರೋದ್ರಿಂದ ಹಳ್ಳಿ ಜನಕ್ಕೆ ಏನು ಅಂದ್ರೆ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋ ಕಾರ್ಯಕ್ರಮನ ಇವಾಗ ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಈ ಮಾಡ್ತಾ ಇರೋ ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ. ಸರ್ಕಾರದಿಂದ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಇದೇ ರೀತಿ ಎಲ್ಲ ಕಡೆನೂ ನಡೆದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ನಶಿಸಿ ಹೋಗ್ತಾ ಇದ್ದಿದ್ದ ಕ್ರೀಡಾಕೂಟಗಳನ್ನು ನಾವು ಕಾಟೇನಹಳ್ಳಿಯಲ್ಲಿ ಹೊಸದಾಗಿ ತಿರ್ಗಾ ಆಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ರೌಂಡು ಗೆದ್ದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ 500 ರೂಪಾಯಿ ಗೆಲ್ಲೋದು ಒಂದು ಸ್ವಲ್ಪ ಛಲ ಇರಲಿ. ಹಳ್ಳಿಯ ಜನರು ಎಲ್ಲ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಆಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಜನಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ.